ഇതുവരെ തുടങ്ങി. ഇന്ന് തുടങ്ങുന്ന നാളെ 10 വർഷമായി. ഇപ്പോൾ അവർ താൽക്കാലികമായിട്ട് പഞ്ചായത്തിന്റെ വരുമാനം ബസ് സ്റ്റാൻഡ് ഇല്ലാത്ത രീതിയിൽ കോംപ്ലക്സ് കെട്ടി കഴിയുകയായിരുന്നു. ಕುಂಬಳೆ ಪಂಚಾಯತ್ ವಿರುದ್ಧ ವ್ಯಾಪಾರಿಗಳ ಪ್ರತಿಭಟನೆ. ಜುಲೈ 6ರಂದು ಪಂಚಾಯತ್ ಕಚೇರಿಗೆ ಮೆರವಣಿಗೆ. യൂണിറ്റി ഹോസ്പിറ്റൽ 4 പതിറ്റാണ്ടുകാലത്തെ വിശ്വസ്ത സേവന പാരമ്പര്യവുമായി അത്യാധുനിക സംവിധാനങ്ങളുമായി യൂണിറ്റി ഹോസ്പിറ്റൽ മംഗലാപുരം. ഫോൺ 0824243155. യൂണിറ്റി ഹോസ്പിറ്റൽ. എക്സ്പെക്ട് ലൈഫ്. ಕುಂಬಳೆ ಪಟ್ಟಣದ ಸಮಸ್ಯೆಗಳ ಕುರಿತು ಪಂಚಾಯತ್ ಹಾಗೂ ಪೊಲೀಸರ ನಿರ್ಲಕ್ಷ್ಯವನ್ನು ಖಂಡಿಸಿ ಕೇರಳ ವ್ಯಾಪಾರಿ ವ್ಯವಸಾಯ ಏಕೋಪನ ಸಮಿತಿ ಕುಂಬಳೆ ಘಟಕ ಹಾಗೂ ಮರ್ಚೆಂಟ್ ಯೂತ್ ವಿಂಗ್ ಜುಲೈ 6ರಂದು ಕುಂಬಳೆ ಪಂಚಾಯತ್ ಕಚೇರಿಗೆ ಪ್ರತಿಭಟನಾ ಮೆರವಣಿಗೆ ನಡೆಸುವುದಾಗಿ ಘೋಷಿಸಿವೆ. ಕುಂಬಳೆಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಈ ವಿಷಯವನ್ನು ಪ್ರಕಟಿಸಿದ ಸಂಘಟನೆಯ ಪದಾಧಿಕಾರಿಗಳು ಬೆಳಗ್ಗೆ 10 ಗಂಟೆಗೆ ನಡೆಯುವ ಮೆರವಣಿಗೆಯನ್ನು ರಾಜ್ಯ ಉಪಾಧ್ಯಕ್ಷ ಕೆ ಅಹಮದ್ ಶರೀಫ್ ಉದ್ಘಾಟಿಸಲಿದ್ದು, ಘಟಕದ ಅಧ್ಯಕ್ಷ ರಾಜೇಶ್ ಮನೆಯತ್ ಅಧ್ಯಕ್ಷತೆ ವಹಿಸಲಿದ್ದಾರೆ ಎಂದು ತಿಳಿಸಿದರು. ಬದಿಯಡ್ಕ ಭಾಗದಿಂದ ಕುಂಬಳೆಗೆ ಬರುವ ಪ್ರಯಾಣಿಕರನ್ನು ಮಧ್ಯದಲ್ಲೇ ಇಳಿಸಿ ಬಸ್ಗಳು ಸಂಚರಿಸುತ್ತಿರುವ ಕ್ರಮದಿಂದ ಪ್ರಯಾಣಿಕರು ಮತ್ತು ವ್ಯಾಪಾರಿಗಳಿಗೆ ತೊಂದರೆಯಾಗುತ್ತಿದೆ. ಈ ಬಗ್ಗೆ ಟ್ರಾಫಿಕ್ ರೆಗ್ಯುಲೇಟರಿ ಸಮಿತಿ ಹಾಗೂ ಪಂಚಾಯತ್ ನಿರ್ಧಾರ ಕೈಗೊಂಡಿದ್ದರೂ ಅದನ್ನು ಜಾರಿಗೊಳಿಸಿಲ್ಲ ಎಂದು ಸಂಘಟನೆ ಆರೋಪಿಸಿವೆ. ಹೋಟೆಲ್ ಅಂಡ್ ರೆಸ್ಟೋರೆಂಟ್ ಅಸೋಸಿಯೇಷನ್, ಕೇರಳ ಸ್ಟೇಟ್ ಟೈಲರ್ ಅಸೋಸಿಯೇಷನ್, ಆಲ್ ಕೇರಳ ಗೋಲ್ಡ್ ಅಂಡ್ ಸಿಲ್ವರ್ ಮರ್ಚೆಂಟ್ ಅಸೋಸಿಯೇಷನ್ ಹಾಗೂ ಕೇರಳ ಸ್ಟೇಟ್ ಬಾರ್ಬರ್ಸ್ ಅಸೋಸಿಯೇಷನ್ ಸಹಯೋಗದೊಂದಿಗೆ ಪ್ರತಿಭಟನೆ ನಡೆಸಲಾಗುವುದು ಎಂದು ತಿಳಿಸಲಾಗಿದೆ. ಪ್ರತಿಭಟನಾಕಾರರು ಬದಿಯಡ್ಕ ಮಾರ್ಗದ ಪ್ರಯಾಣಿಕರನ್ನು ಮಧ್ಯದಲ್ಲೇ ಇಳಿಸುವ ಪದ್ಧತಿ ನಿಲ್ಲಿಸಬೇಕು. ಹಳೆಯ ಬಸ್ ನಿಲ್ದಾಣವನ್ನು ಪ್ರಯಾಣಿಕರ ಬಳಕೆಗೆ ತೆರೆಯಬೇಕು. ದುಸ್ಥಿತಿಯಲ್ಲಿರುವ ಕುಂಬಳೆ ಬಸ್ ನಿಲ್ದಾಣವನ್ನು ಅದೇ ಸ್ಥಳದಲ್ಲಿ ಮರು ನಿರ್ಮಿಸಿ ಸ್ಥಳಾಂತರಗೊಂಡ ವ್ಯಾಪಾರಿಗಳಿಗೆ ಪುನರ್ವಸತಿ ಕಲ್ಪಿಸಬೇಕು. ವ್ಯಾಪಾರಕ್ಕೆ ಅಡ್ಡಿಯಾಗುವ ರೀತಿಯಲ್ಲಿ ವಾಹನ ನಿಲುಗಡೆ ಮಾಡುವ ಆಟೋಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಆಟೋಗಳಿಗೆ ಪಂಚಾಯತ್ ನೋಂದಣಿ ಕಡ್ಡಾಯಗೊಳಿಸಬೇಕು. ಖಾಸಗಿ ವಾಹನಗಳಿಗೆ ಸಮರ್ಪಕ ಪಾರ್ಕಿಂಗ್ ವ್ಯವಸ್ಥೆ ಹಾಗೂ ಸಮಯ ಮಿತಿ ಜಾರಿಗೊಳಿಸಬೇಕು. ಟೇಕ್ ಎ ಬ್ರೇಕ್ ಮತ್ತು ಮೀನು ಮಾರುಕಟ್ಟೆಯನ್ನು ಪುನಃ ತೆರೆಯಬೇಕು. ಕೆಎಸ್ಟಿಪಿ ಅರ್ಧದಲ್ಲೇ ಬಿಟ್ಟಿರುವ ಕುಂಬಳೆ ಸೌಂದರೀಕರಣ ಕಾಮಗಾರಿ ಪುನರ್ಗೊಳಿಸಬೇಕು. ರಾಷ್ಟ್ರೀಯ ಹೆದ್ದಾರಿಯಿಂದ ಪಟ್ಟಣಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ತೆರೆಯಬೇಕು. ಅಪಘಾತ ಪ್ರದೇಶಗಳಲ್ಲಿ ಸ್ಪೀಡ್ ಬ್ರೇಕರ್ ನಿರ್ಮಿಸಬೇಕು. ಸಾರ್ವಜನಿಕ ಶೌಚಾಲಯ ಮತ್ತು ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸಬೇಕು. ವ್ಯಾಪಾರಿಗಳನ್ನು ಬೆದರಿಸುವ ಉದ್ದೇಶದಿಂದ ಸುಳ್ಳು ದೂರುಗಳು ಮತ್ತು ಮಾಹಿತಿ ಹಕ್ಕು ಅರ್ಜಿಗಳನ್ನು ಸಲ್ಲಿಸುವವರ ಹಿನ್ನೆಲೆ ಪರಿಶೀಲಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕು ಹಾಗೂ ಕುಂಬಳೆ ಬದಿಯಡ್ಕ ಮುಳ್ಳೇರಿಯಾ ಮಾರ್ಗದಲ್ಲಿ ಕೆಎಸ್ಆರ್ಟಿಸಿ ಬಸ್ ಸೇವೆ ಆರಂಭಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಪ್ರತಿಭಟನೆಯ ದಿನ ಬೆಳಗ್ಗೆಯಿಂದ ಪ್ರತಿಭಟನೆ ಮುಗಿಯುವವರೆಗೆ ಕುಂಬಳೆಯಲ್ಲಿನ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಲಾಗುವುದು. ಬೇಡಿಕೆಗಳಿಗೆ ಸ್ಪಂದಿಸದಿದ್ದರೆ 2ನೇ ಹಂತವಾಗಿ ಕುಂಬಳೆ ಪೊಲೀಸ್ ಠಾಣೆ ಎದುರು ಪ್ರತಿಭಟನೆ ನಡೆಸಲಾಗುವುದು ಎಂದು ವ್ಯಾಪಾರಿ ಮುಖಂಡರು ಎಚ್ಚರಿಸಿದರು. ಸುದ್ದಿಗೋಷ್ಠಿಯಲ್ಲಿ ವ್ಯಾಪಾರಿ ವ್ಯವಸಾಯ ಏಕೋಪನ ಸಮಿತಿ ಕುಂಬಳೆ ಘಟಕದ ಅಧ್ಯಕ್ಷ ರಾಜೇಶ್ ಮನೆಯತ್, ಪ್ರಧಾನ ಕಾರ್ಯದರ್ಶಿ ಸತ್ತಾರ್ ಆರಿಕಾಡಿ, ಖಜಾಂಜಿ ಅನ್ವರ್ ಸಿಟಿ, ಮರ್ಚೆಂಟ್ ಯೂತ್ ವಿಂಗ್ ಅಧ್ಯಕ್ಷ ಅಶ್ರಫ್ ಸ್ಕೈಲರ್, ಪ್ರಧಾನ ಕಾರ್ಯದರ್ಶಿ ಹೈದರ್ ಕ್ಲಿಯರ್ ಲೈಟ್ ಹಾಗೂ ಖಜಾಂಚಿ ಸಿದ್ದಿಕ್ ಮುಬಾರಕ್ ಉಪಸ್ಥಿತರಿದ್ದರು. ഏകദേശം രജിസ്ട്രേഷനിലേക്കാണെങ്കിൽ 1 കിലോമീറ്ററോളം അല്ലെങ്കിൽ 700-600 മീറ്ററോളം, അതുപോലെ 750 മീറ്ററോളം നടന്നുകൊണ്ടാണ് ഇപ്പോൾ യാത്രക്കാർ നമ്മുടെ ടൗണിൽ, പോലീസ് സ്റ്റേഷനിൽ, പഞ്ചായത്ത് ഓഫീസ്, റെയിൽവേ സ്റ്റേഷനിൽ ഇതൊക്കെ പോകും. പ്രത്യേകിച്ച് മഴക്കാലം വരുന്നുണ്ട്, ഇത് ഭയങ്കര പ്രയാസം ഉണ്ടാക്കുമെന്ന് പറഞ്ഞ് നിരന്തരമായി ഞങ്ങൾ ലെറ്റർ കൊടുക്കുകയും പഞ്ചായത്ത് ഭരണസമിതി ആ തീരുമാനം അംഗീകരിച്ചുകൊണ്ട് ഭരണസമിതിയുടെ തീരുമാനം പാസ്സാക്കിയെടുത്ത്, അതുപോലെ തന്നെ ട്രാഫിക് ലൊക്കാലിറ്റി കമ്മിറ്റിയുടെ തീരുമാനം എടുത്ത് ഇതൊക്കെ നടപ്പിലാക്കുമ്പോൾ അതിന് പോലീസ് മുഖം തിരിഞ്ഞ് നിൽക്കുന്ന മറുപടിയാണ് പഞ്ചായത്തിനോട് കേൾക്കാൻ കഴിയുന്നത്.